ಈ ಭೂಮಿಯ ಮೇಲೆ ನಾವು ಮೊಬೈಲ್ ಕಳ್ಳರನ್ನ ನೋಡಿರಬಹುದು, ಪಿಕ್ ಪಾಕೆಟ್ ಮಾಡುವವರನ್ನ ನೋಡಿರಬಹುದು, ಮಕ್ಕಳನ್ನ ಕದಿಯುವರನ್ನ ನೋಡಿರಬಹುದು. ಆದ್ರೆ ಗ್ಯಾಸ್ ಸಿಲಿಂಡರ್ ಅನ್ನ ಕದಿಯುವಂತಹ ಗಂಡ ಹೆಂಡತಿ ಎಲ್ಲಾದ್ರೂ ನೋಡಿದ್ದೀರಾ? ಹೌದು, ಅಂತಹ ಒಂದು ಘಟನೆ ಇತ್ತೀಚೆಗೆ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದಿದೆ. ಗ್ಯಾಸ್ ಸಿಲಿಂಡರ್ ಡೆಲಿವರಿಯಿಂದ ಬಂದಂತಹ ವ್ಯಕ್ತಿಯೊಬ್ಬ ಗ್ಯಾಸ್ ಅನ್ನ ಕೆಳಗಡೆ ಇಟ್ಟು ಗಾಡಿಯನ್ನ ಲಾಕ್ ಮಾಡಿ ಬರುವಷ್ಟರಲ್ಲಿ ಗಂಡ ಹೆಂಡತಿ ಇಬ್ಬರು ಸ್ಕೂಟರ್ನಲ್ಲಿ ಬಂದು ಸಿಲಿಂಡರ್ ಅನ್ನೇ ಲಪಟಾಯಿಸಿಕೊಂಡು ಹೋದಂತಹ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿ ಹೋಗಿತ್ತು. ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಆ ಗಾಡಿಯ ನಂಬರ್ ಅನ್ನ ಟ್ರೇಸ್ ಮಾಡಿ ಆ ಇಬ್ಬರು ದಂಪತಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆಮೇಲೆ ಗೊತ್ತಾಗಿದ್ದು ಈ ಇಬ್ಬರು ಕೆಲವು ದಿನಗಳಿಂದ ಇಂತಹದೇ ದಂಧೆ ಮಾಡುತ್ತಿರುವುದು ತನಿಖೆಯಿಂದ ಕೂಡ ಹೊರಗೆ ಬಂದಿದೆ. ಅಂದ ಹಾಗೆ ಈ ಇಬ್ಬರು ಗಂಡ ಹೆಂಡತಿಯರು ಕೇರಳದವರು ಅಂತ ಕಂಡು ಬಂದಿದೆ. ಹೆಂಡತಿ ಹೆಸರು ಫಾತಿಮಾ ಆದರೆ ಗಂಡನ ಹೆಸರು ಮೊಹಮ್ಮದ್ ಅಕ್ಬರ್ ಆಗಿದೆ. ಈ ಇಬ್ಬರು ಈ ಕದ್ದಂತಹ ಸಿಲಿಂಡರ್ ಗಳನ್ನ ಕೆಲವು ಅಂಗಡಿಗಳಿಗೆ ಮಾರಿ ದುಡ್ಡನ್ನ ಗಳಿಸುತ್ತಿರುವುದು ಕೂಡ ಗಮನಕ್ಕೆ ಬಂದಿದೆ. ಸ್ನೇಹಿತರೆ, ಇವತ್ತು ನಾವು ಈ ರೀತಿಯ ಹಲವಾರು ಡೂಪ್ಲಿಕೇಟ್ ಸಿಲಿಂಡರ್ ಗಳನ್ನ ಮತ್ತು ಡೂಪ್ಲಿಕೇಟ್ ಗ್ಯಾಸ್ ಫಿಲ್ಲಿಂಗ್ ಏಜೆನ್ಸಿಗಳನ್ನ ಬೆಂಗಳೂರಿನಲ್ಲಿ ಕಾಣಬಹುದಾಗಿದೆ. ಯಾಕಂದ್ರೆ ಈ ರೀತಿ ಕಳ್ಳತನವನ್ನ ಮಾಡಿ ಡೂಪ್ಲಿಕೇಟ್ ಗ್ಯಾಸ್ ಗಳನ್ನ ತುಂಬಿ ಮನೆ ಮನೆಗೆ ಕಡಿಮೆ ರೇಟಿನಲ್ಲಿ ಮಾರುತ್ತಿರುವುದು ಇತ್ತೀಚೆಗೆ ನಾವು ಕಾಣಬಹುದಾಗಿದೆ. ಅದರಲ್ಲೂ ಕೆಲವೊಂದು ಕಿರಾಣಾ ಸ್ಟೋರ್ಗಳಲ್ಲೂ ಹಾಗೂ ಮಾಮೂಲಿ ಸ್ಟೋರ್ಗಳಲ್ಲೂ ಈ ರೀತಿಯ ಗ್ಯಾಸ್ಗಳು ಮಾರಾಟಕ್ಕೆ ನಿಮಗೆ ಸಿಗುತ್ತಿವೆ. ಇವೆಲ್ಲವೂ ಡೂಪ್ಲಿಕೇಟ್ ಗ್ಯಾಸ್ ಅಂತ ನೀವು ತಿಳಿದುಕೊಳ್ಳಬೇಕು. ಇಂತಹ ದಂಧೆ ಈಗ ಭರದಿಂದ ಸಾಗುತ್ತಿರುವುದು ನಿಜಕ್ಕೂ ಅಚ್ಚರಿಯ ವಿಷಯವಾಗಿದೆ ಮತ್ತು ಆತಂಕ ತರುವಂತಹ ವಿಷಯವಾಗಿದೆ. ಆದರೆ ನಿಮ್ಮಲ್ಲಿ ಈ ಡೂಪ್ಲಿಕೇಟ್ ಗ್ಯಾಸ್ ಹೇಗಿರುತ್ತದೆ, ಸಿಲಿಂಡರ್ಗಳು ಹೇಗಿರುತ್ತವೆ, ಈ ಡೂಪ್ಲಿಕೇಟ್ ಮಾಡಿದಂತಹ ಸಿಲಿಂಡರ್ಗಳ ಮೇಲೆ ಯಾವ ರೀತಿ ಮಾರ್ಕಿಂಗ್ಗಳು ಇರುತ್ತವೆ? ಯಾಕಂದ್ರೆ ಇವತ್ತು ಡೂಪ್ಲಿಕೇಟ್ ಗ್ಯಾಸ್ ಬಳಸುವುದರಿಂದ ಲೀಕ್ ಆಗಿ ಎಷ್ಟೋ ಕಡೆ ಬ್ಲಾಸ್ಟ್ ಕೂಡ ಆಗುತ್ತಿರುವುದು ನೀವು ಸುದ್ದಿಗಳಲ್ಲಿ ಆಗಾಗ ಕೇಳುತ್ತಾನೆ ಇದ್ದೇವೆ. ಹಾಗಾದ್ರೆ ಈ ಡೂಪ್ಲಿಕೇಟ್ ಸಿಲಿಂಡರ್ ಗಳನ್ನ ಕಂಡು ಹಿಡಿಯುವುದು ಹೇಗೆ ಎನ್ನುವುದು ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂತಹ ವಿಷಯವಾಗಿದೆ. LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದನ್ನ ಕನ್ನಡದಲ್ಲಿ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಅಂತ ಕರೆಯುತ್ತಾರೆ. LPGಯನ್ನ ಪೆಟ್ರೋಲಿಯಂ ಅಥವಾ ದ್ರವ ನೈಸರ್ಗಿಕ ಅನಿಲವನ್ನ ಸಂಸ್ಕರಿಸುವ ಮೂಲಕ ತಯಾರಿಸಲಾಗುತ್ತದೆ. ಇದನ್ನ ಬಹುತೇಕ ಸಂಪೂರ್ಣವಾಗಿ ಭೂಮಿಯ ಭೂಗರ್ಭದಲ್ಲಿ ಸಾವಿರಾರು ವರ್ಷ ಹಳೆಯ ಪಳುವಳಿಕೆ ಅಂದರೆ ಫಾಸಿಲ್ಸ್ ಗಳಿಂದ ಕಚ್ಚಾ ತೈಲದ ಮೂಲಕ ಇವುಗಳನ್ನ ಹೊರಗೆ ತೆಗೆಯಲಾಗುತ್ತದೆ. ಹೀಗೆ ತೆಗೆದಂತಹ ಈ ಕಚ್ಚಾ ತೈಲವನ್ನ ಸಂಸ್ಕರಿಸಿ ಇದರಿಂದ ಅನಿಲವನ್ನ ಅಂದ್ರೆ ಗ್ಯಾಸ್ ಅನ್ನ ಹೊರಗೆ ತೆಗೆಯಲಾಗುತ್ತದೆ. LPGಯನ್ನ ಮೊಟ್ಟ ಮೊದಲ ಬಾರಿಗೆ 1910ರಲ್ಲಿ ವಾಲ್ಟರ್ ಓ ಸ್ನೆಲ್ಲಿಂಗ್ ಅನ್ನುವ ಅಮೆರಿಕನ್ ವಿಜ್ಞಾನಿ ಕಂಡುಹಿಡಿದಿದ್ದರು. ಈ ದ್ರವ ಅನಿಲವನ್ನು ನಾವು ಮನೆಗಳಲ್ಲಿ ಬಳಸಲು ಕೆಂಪು ಬಣ್ಣದ ಸಿಲಿಂಡರ್ ನಲ್ಲಿ ತುಂಬಲಾಗುತ್ತದೆ. ಈ ಸಿಲಿಂಡರ್ ಗಳನ್ನ ಹೆಚ್ಚಾಗಿ ಕಬ್ಬಿಣದ ಪದರುಗಳನ್ನ ವೃತ್ತಾಕಾರವಾಗಿ ಮಷೀನ್ ನಲ್ಲಿ ಕಟ್ ಮಾಡಿ ಅವುಗಳಿಗೆ ದುಂಡು ದುಂಡಾದ ಕಬ್ಬಿಣದ ಶೀಟ್ ಅನ್ನ ಒಂದು ಹೈಡ್ರಾಲಿಕ್ ಮಷೀನ್ ನಲ್ಲಿ ಹಾಕಿ ಕ್ಯಾಪ್ಸೂಲ್ ತರ ಅಂದ್ರೆ ಅರ್ಧ ಸಿಲಿಂಡರ್ ಅನ್ನ ಮೊದಲು ತಯಾರಿ ಮಾಡಲಾಗುತ್ತದೆ. ಈ ರೀತಿ ಇನ್ನರ್ಧ ವರ್ತುಲಾಕಾರದ ಕ್ಯಾಪ್ಸೂಲ್ ಅನ್ನ ಇದೇ ತರ ತಯಾರಿ ಮಾಡುತ್ತಾರೆ. ಆಮೇಲೆ ಈ ಎರಡು ಅರ್ಧ ಸಿಲಿಂಡರ್ ಗಳನ್ನ ಏರ್ ವೆಲ್ಡಿಂಗ್ ಮೂಲಕ ಸರಿಯಾಗಿ ಜೋಡಿಸಲಾಗುತ್ತದೆ. ಇದು ನಿಜಕ್ಕೂ ತುಂಬಾನೇ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ ಆಗಿದೆ. ಯಾಕಂದ್ರೆ ಇದನ್ನು ಜೋಡಿಸುವಾಗ ಕೊಂಚ ಮಟ್ಟಾದ್ರೂ ಕ್ರ್ಯಾಕ್ ಇದ್ದರೆ ಅದು ಗ್ಯಾಸ್ ಲೀಕ್ ಆಗುವ ಸಂಭವ ಇರುತ್ತದೆ. ಇದೇ ಕಾರಣ ಈ ಜೋಡುವಿಕೆಯನ್ನ 2 ರಿಂದ 3 ಬಾರಿ ಪರೀಕ್ಷೆಗೆ ಅಳವಡಿಸಲಾಗುತ್ತದೆ. ಯಾವಾಗ 4ನೇ ಬಾರಿ ಇದು ಟೆಸ್ಟ್ ಪಾಸ್ ಮಾಡುತ್ತಾ ಇದೆಯೋ ಆಮೇಲೆಯೇ ಇಂತಹ ಸಿಲಿಂಡರ್ ಗಳನ್ನ ಮುಂದೆ ಪ್ರೊಸೆಸ್ಗೆ ಕಳಿಸಲಾಗುತ್ತದೆ. ಹೀಗೆ ತಯಾರಾದಂತಹ ಈ ಸಿಲಿಂಡರ್ಗೆ ಹ್ಯಾಂಡಲ್ ಅನ್ನ ಅಳವಡಿಸಲಾಗುತ್ತದೆ. ಇಲ್ಲಿಯೂ ಕೂಡ ತುಂಬಾನೇ ಟೆಸ್ಟಿಂಗ್ಗಳು ನಡೆಯುತ್ತವೆ. ಈ ಆಕಾರವನ್ನು ಪಡೆದಂತಹ ಸಿಲಿಂಡರ್ ಗಳನ್ನ ದೊಡ್ಡ ಕುಲುಮೆಗಳಲ್ಲಿ ಅಂದ್ರೆ ಫರ್ನಾನ್ಸ್ ಗಳಲ್ಲಿ ಹಾಕಲಾಗುತ್ತದೆ. ವೆಲ್ಡಿಂಗ್ ಮಾಡದ ಯಾವುದೇ ಜಾಗದಲ್ಲಿ ಕಿಂಚಿತ್ತು ಕ್ರ್ಯಾಕ್ ಬರುವ ಹಾಗೆ ನೋಡಿಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ಈ ಸಿಲಿಂಡರ್ ನ ಪ್ರತಿಯೊಂದು ಪಾರ್ಟ್ಗಳು ಟೈಟ್ ಆಗಿ ಜೋಡಣೆ ಆಗುತ್ತವೆ. ಮುಂದೆ ಈ ಸಿಲಿಂಡರ್ ಗಳನ್ನ ಆಟೋಮೆಟಿಕ್ ಪೇಂಟಿಂಗ್ ಮಷೀನ್ ನಲ್ಲಿ ಇವುಗಳಿಗೆ ಬಣ್ಣವನ್ನ ಹಾಕಲಾಗುತ್ತದೆ. ಹೆಚ್ಚಾಗಿ ಸಿಲಿಂಡರ್ ಗಳ ಬಣ್ಣ ಕೆಂಪದಾಗಿರುತ್ತದೆ. ಈ ಕೆಂಪ ಬಣ್ಣವನ್ನು ಹಚ್ಚಲು ಒಂದು ಕಾರಣ ಕೂಡ ಇದೆ. ಅದೇನೆಂದರೆ ಯಾವುದೇ ಒಂದು ಅಪಾಯಕರ ವಸ್ತುವನ್ನು ಹೆಚ್ಚಾಗಿ ನಾವು ಕೆಂಪು ಬಣ್ಣದಲ್ಲಿ ಕಾಣುತ್ತೇವೆ. ಸಿಲಿಂಡರ್ ಕೂಡ ಒಂದು ಅಪಾಯಕಾರಿ ವಸ್ತುವೇ. ಇದನ್ನು ಜಾಗರೂಕತೆಯಿಂದ ಪ್ರತಿಯೊಬ್ಬರು ಬಳಸಲಿ ಅಂತಾನೆ ಈ ಕೆಂಪು ಬಣ್ಣವನ್ನ ಈ ಸಿಲಿಂಡರ್ ಗೆ ಬಳದಿರುತ್ತಾರೆ. ಆಮೇಲೆ ಈ ರೀತಿ ತಯಾರಾದಂತಹ ಈ ಸಿಲಿಂಡರ್ ಗಳನ್ನ ಗ್ಯಾಸ್ ಸ್ಟೇಷನ್
ಸ್ಥಾನಗಳಿಗೆ ರವಾನಿಸುತ್ತಾರೆ. ಅಲ್ಲಿ ಈ ಸಿಲಿಂಡರ್ಗಳಲ್ಲಿ ಗ್ಯಾಸ್ ಅನ್ನ ತುಂಬಲಾಗುತ್ತದೆ. ಸಿಲಿಂಡರ್ಗಳಲ್ಲಿ ಇರುವಂತಹ ಗ್ಯಾಸ್ ಹೆಚ್ಚಾಗಿ ನ್ಯಾಚುರಲ್ ಗ್ಯಾಸ್ ಆಗಿರುತ್ತದೆ. ಇದು ಭೂಮಿಯ ಭೂಗರ್ಭದಿಂದ ತೆಗೆದಂತಹ ಒಂದು ವಾಯು ಆಗಿದೆ. ಭೂಮಿಯಲ್ಲಿ ಈ ನ್ಯಾಚುರಲ್ ಗ್ಯಾಸ್ ಅನ್ನು ಕಂಡುಹಿಡಿಯಲು ವಿಜ್ಞಾನಿಗಳು ವಿಶ್ವಾದ್ಯಂತ ಹೊಸ ಹೊಸ ಅನ್ವೇಷಣೆಗಳನ್ನು ಕೂಡ ಮಾಡುತ್ತಾನೆ ಇರುತ್ತಾರೆ. ವಿಜ್ಞಾನಿಗಳ ಮುಖಾಂತರ ಯಾವ ಪ್ರದೇಶದಲ್ಲಿ ನ್ಯಾಚುರಲ್ ಗ್ಯಾಸ್ ಹೆಚ್ಚಾಗಿದೆ ಅಂತ ಗೊತ್ತಾದ ಮೇಲೆ ಆ ಪ್ರದೇಶದಲ್ಲಿ ಗ್ಯಾಸ್ ಪ್ಲಾಂಟ್ ಅನ್ನ ಹಾಕಿ ಅಲ್ಲಿ ಭೂಮಿಯ ಒಳಗಡೆ ಡ್ರಿಲ್ ಮಾಡಲಾಗುತ್ತದೆ. ಒಳಗಡೆಯಿಂದ ಕಚ್ಚಾ ಗ್ಯಾಸ್ ಅನ್ನ ಹೊರಗೆ ತೆಗೆಯಲಾಗುತ್ತದೆ. ಹೀಗೆ ದ್ರವದ ಆಕಾರದಲ್ಲಿ ಸಿಗುವಂತಹ ಈ ನ್ಯಾಚುರಲ್ ಗ್ಯಾಸ್ ಶುದ್ಧವಾಗಿರುವುದಿಲ್ಲ. ಅದರಲ್ಲಿ ಹಲವಾರು ಭೂಮಿಯಲ್ಲಿ ಇರುವಂತಹ ಬೇರೆ ವಸ್ತುಗಳು ಕೂಡ ಗ್ಯಾಸ್ ಜೊತೆ ಸೇರಿಕೊಂಡು ಹೊರಗೆ ಬಂದಿರುತ್ತವೆ. ಇದೇ ಕಾರಣ ಈ ನ್ಯಾಚುರಲ್ ಗ್ಯಾಸ್ ಅನ್ನ ಮತ್ತೆ ಫಿಲ್ಟರ್ ಮಾಡಲು ಪೈಪ್ಗಳ ಮೂಲಕ ಗ್ಯಾಸ್ ಪ್ಲಾಂಟ್ಗಳ ಕಾರ್ಖಾನೆಗೆ ಕಳಿಸಲಾಗುತ್ತದೆ. ಮುಂದೆ ಕೆಂಪು ಬಣ್ಣದಲ್ಲಿ ತಯಾರಾದಂತಹ ಸಿಲಿಂಡರ್ಗಳಲ್ಲಿ ಫಿಲ್ಟರ್ ಆದಂತಹ ನ್ಯಾಚುರಲ್ ಗ್ಯಾಸ್ ಅನ್ನ ತುಂಬಲಾಗುತ್ತದೆ. ಮುಂದೆ ಅವುಗಳನ್ನ ಟ್ರಕ್ ಮೂಲಕವೋ ಟ್ರೈನ್ ಮೂಲಕವೋ ಬೇರೆ ಬೇರೆ ಊರುಗಳಿಗೆ ಕಳಿಸಲಾಗುತ್ತದೆ. ಈ ರೀತಿ ಅವು ನಿಮ್ಮ ಮನೆಯನ್ನ ಸೇರುತ್ತವೆ. ಔಷಧಿಗಳು ಮತ್ತು ಆಹಾರ ಪದಾರ್ಥಗಳ ಮೇಲೆ ಯಾವ ರೀತಿ ಎಕ್ಸ್ಪೈರಿ ಡೇಟ್ ಅಂದ್ರೆ ದಿನಾಂಕ ಇರುತ್ತದೆಯೋ ಅದೇ ರೀತಿ LPG ಸಿಲಿಂಡರ್ ಮೇಲೆ ಕೂಡ ಎಕ್ಸ್ಪೈರಿ ಡೇಟ್ಗಳು ಇರುತ್ತವೆ. LPG ಸಿಲಿಂಡರ್ ನ ಜೀವಾವಧಿ 15 ವರ್ಷಗಳಾಗಿವೆ. LPG ಸಿಲಿಂಡರ್ಗಳ ಹಿಡಿಕೆಯ ಪಟ್ಟಿಯ ಮೇಲೆ ವಿಶೇಷ ಕೋಡ್ ಅನ್ನ ಕೂಡ ಬರೆಯಲಾಗುತ್ತದೆ. ಪ್ರತಿ ಸಿಲಿಂಡರ್ ಕೋಡ್ ಭಿನ್ನವಾಗಿರುತ್ತದೆ. ಈ ಸಂಕೇತವನ್ನ ABCD ಮೂಲಕ ಗುರುತಿಸಲಾಗುತ್ತದೆ. ಅವುಗಳ ಪಕ್ಕದಲ್ಲಿ 2 ಅಂಕಿಗಳ ಸಂಖ್ಯೆಯನ್ನು ಕೂಡ ಬರೆಯಲಾಗುತ್ತದೆ. ಉದಾಹರಣೆಗೆ A24, B25, C26, D22. ಇಲ್ಲಿ ABCD ಅಂದ್ರೆ ತಿಂಗಳುಗಳು ಅಂದರ್ಥ. ಅಂದ್ರೆ A ಅಂದ್ರೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತ್ರೈಮಾಸಿಕ, B ಅಂದ್ರೆ ಏಪ್ರಿಲ್, ಮೇ ಮತ್ತು ಜೂನ್ ತ್ರೈಮಾಸಿಕ, C ಅಂದ್ರೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತ್ರೈಮಾಸಿಕ, D ಅಂದ್ರೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತ್ರೈಮಾಸಿಕ ಎಂದು ಹೇಳಲಾಗುತ್ತದೆ. ಇದಲ್ಲದೆ 2 ಅಂಕಿಯ ಸಂಖ್ಯೆಯು ಸಿಲಿಂಡರ್ ಅನ್ನು ಪರೀಕ್ಷಿಸಬೇಕಾದ ವರ್ಷದ ಕೊನೆಯ 2 ಅಂಕಿಗಳೆಂದು ಗುರುತಿಸಲಾಗಿದೆ. ಉದಾಹರಣೆಗೆ ಸಿಲಿಂಡರ್ ಮೇಲೆ B25 ಕೋಡ್ ಇದ್ದರೆ ಅಂದರೆ ಇದರ ಅರ್ಥ ಏಪ್ರಿಲ್ 2025ಕ್ಕೆ ಇದರ ಎಕ್ಸ್ಪೈರಿ ಡೇಟ್ ಎಂದರ್ಥ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪರೀಕ್ಷೆ ದಿನಾಂಕ ಅಥವಾ ಮುಕ್ತಾಯ ದಿನಾಂಕವನ್ನು ದಾಟಿದ ಸಿಲಿಂಡರ್ಗಳನ್ನ ಬಳಸುವುದು ಅಪಾಯಕಾರಿ. ಆದರೆ ಇತ್ತೀಚೆಗೆ ಈ ಗ್ಯಾಸ್ ಸಿಲಿಂಡರ್ಗಳು ಕೂಡ ಭಾರಿ ಗೋಲ್ಮಾಲ್ ಕೂಡ ನಡೆಯುತ್ತಿದೆ. ಅಂದ್ರೆ ಎಕ್ಸ್ಪೈರಿ ಆದಂತಹ ಸಿಲಿಂಡರ್ಗಳನ್ನ ಮತ್ತೆ ಬಳಸಿ ಅವುಗಳಿಗೆ ಡೂಪ್ಲಿಕೇಟ್ ದಿನಾಂಕಗಳನ್ನು ಹಾಕಿ ಅವುಗಳಲ್ಲಿ ಬೇರೆ ತರಹದ ಡೂಪ್ಲಿಕೇಟ್ ಗ್ಯಾಸ್ಗಳನ್ನ ತುಂಬಿ ಕಡಿಮೆ ದರದಲ್ಲಿ ಅರ್ಜೆಂಟಿಗೆ ಬೇಕಾದಂತಹ ಸಂದರ್ಭದಲ್ಲಿ ಅಂದ್ರೆ ಮದುವೆ, ಮುಂಜುವೆ ಸಮಾರಂಭಗಳಿಗೆ ಮನೆಗಳಿಗೆ ಸಾಗಿಸುವ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ. ಹೆಚ್ಚಾಗಿ ಇಂತಹ ದಂಧೆಗಳು ಕೆಲವೊಂದು ಪರವಾನಗಿ ಇಲ್ಲದಂತಹ ಅಂಗಡಿಗಳಲ್ಲಿ ನಡೆಯುತ್ತವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ನಡೆದ ಘಟನೆ ನೋಡಿ ಅಧಿಕಾರಿಗಳು ಹಾಗೂ CCB ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ CCB ಪೊಲೀಸರು ಇಂತಹ 4 ಜನರ ಗುಂಪನ್ನ ಇತ್ತೀಚೆಗೆ ಕಂಡುಹಿಡಿದು ಅವರನ್ನ ಜೈಲಿಗೆ ಅಟ್ಟಿದ್ದಾರೆ. ಇವರ ಹಿಂದೆ ದೊಡ್ಡ ದೊಡ್ಡ ರೌಡಿಗಳ ಗುಂಪೇ ಇತ್ತು ಎಂದು ಬಹಿರಂಗವಾಗಿದೆ. ಅಷ್ಟೇ ಅಲ್ಲದೆ ಇವರಿಗೆ ರಾಜಕೀಯ ವ್ಯಕ್ತಿಗಳ ಕನೆಕ್ಷನ್ ಇದ್ದಿದ್ದು ಬಯಲಿಗೆ ಬಂದಿದೆ. ಇವರು ಈ ಗ್ಯಾಸ್ ಸಿಲಿಂಡರ್ಗಳ ತೂಕದಲ್ಲಿ ಭಾರಿ ಮೋಸವನ್ನ ಮಾಡುತ್ತಿದ್ದರು ಅನ್ನುವ ಮಾಹಿತಿ ಕೂಡ ಹೊರಬಂದಿದೆ. ಎಕ್ಸ್ಪೈರಿ ಆದಂತಹ ಸಿಲಿಂಡರ್ಗಳನ್ನ ತಮ್ಮ ಗುಡಾನುಗಳಿಗೆ ತಂದು ಅವುಗಳಿಗೆ ಹೊಸ ಕೆಂಪು ಬಣ್ಣದ ಪೇಂಟ್ ಅನ್ನ ಬಳಿದು ಎಕ್ಸ್ಪೈರಿ ಡೇಟ್ ಅನ್ನ ಕೂಡ ಬದಲಾವಣೆ ಮಾಡಿ ಮಾರುತ್ತಿದ್ದರು ಎಂದು CCB ಪೊಲೀಸರು ರೇಡ್ ಮಾಡಿದಾಗ ಗೊತ್ತಾಗಿದೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದಂತಹ ಸಿಲಿಂಡರ್ಗಳನ್ನ ಎಂದೂ ಖರೀದಿಸಬೇಡಿ. ಇದು ನಿಮ್ಮ ಜೀವಕ್ಕೆ ಕುತ್ತು ತರಬಹುದು. ಸ್ವಲ್ಪ ರೂಪಾಯಿಗಳನ್ನ ಉಳಿಸಲು ಹೋಗಿ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ. ಏನೇ ಇದ್ದರೂ ಅಥರೈಸ್ಡ್ ಡೀಲರ್ಗಳಿಂದಲೇ ಗ್ಯಾಸ್ಗಳನ್ನ ಪಡೆದು ನಿಮ್ಮ ಜೀವನವನ್ನ ಸಾಗಿಸಿ. ಸ್ನೇಹಿತರೆ, ನಿಜಕ್ಕೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.